ತಲೆ ಕೂದಲು ಸಿಕ್ಕಾಪಟ್ಟೆ ಉದುರ್ತಾ ಇದೆಯಾ? ಯಾವ ಥರದ ಹೇರ್ ಆಯಿಲ್ ಶಾಂಪುಗಳನ್ನು ಟ್ರೈ ಮಾಡ್ತಾ ಇದ್ರೂ ಕೂಡ ಕಮ್ಮಿ ಆಗ್ತಾ ಇಲ್ವಾ? ನಿಮ್ಮ ತಲೆ ಕೂದಲು ತುಂಬ ಬೇಗ ತುಂಬ ಸೊಂಪಾಗಿ ತುಂಬ ಚೆನ್ನಾಗಿ ದಪ್ಪವಾಗಿ ಕಪ್ಪಾಗಿ ಬೆಳಿಬೇಕಾ? ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ತೆ ಎಲ್ರಿಗೂ. ನಿಮಗೆ ತಲೆ ಕೂದಲು ಸಿಕ್ಕಾಪಟ್ಟೆ ಉದುರ್ತಾ ಇದೆ, ಯಾವ ಥರದ ಹೇರ್ ಆಯಿಲ್ ಟ್ರೈ ಮಾಡಿದ್ರು ಕಮ್ಮಿ ಆಗ್ತಾ ಇಲ್ಲ, ಯಾವ ಥರದ ಶಾಂಪುಗಳನ್ನು ಹಾಕಿದ್ರು ಕಮ್ಮಿ ಆಗ್ತಾ ಇಲ್ಲ ಅಂತಂದರೆ ಕೊನೆಯದಾಗಿ ಈ ಒಂದು ಹೇರ್ ಆಯಿಲನ್ನು ನೀವು ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ಇದನ್ನ ನಾನು ಸುಮಾರು ಒಂದು 6 ತಿಂಗಳಿಂದ ಟ್ರೈ ಮಾಡ್ತಾ ಇದ್ದೇನೆ. ನನಗೆ ಅದ್ಭುತ ಅನ್ನುವಂಥ ರಿಸಲ್ಟ್ ಸಿಕ್ಕಿದೆ. ಇದು ನಾನು ಕೂಡ ಇಂಟರ್ನೆಟ್ಟಲ್ಲಿ ನೋಡಿಬಿಟ್ಟೆ ಅದ್ರ ಬಗ್ಗೆ ಒಂದು ಸ್ವಲ್ಪ ರಿಸರ್ಚ್ ಮಾಡಿ ನಾನು ಟ್ರೈ ಮಾಡ್ತಾ ಇರುವಂಥದ್ದು. ಈ ಹೇರ್ ಆಯಿಲಿಂದ ಬೆನಿಫಿಟ್ ಏನು ಅಂತಂದರೆ, ಒಂದು, ಇದನ್ನ ಮಾಡೋದಕ್ಕೆ ನಮಗೆ ಬರೀ ಎರಡು ವಸ್ತು ಬೇಕಾಗಿರುವಂಥದ್ದು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ, ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು. ಯಾರು ಬೇಕಾದ್ರೂ ಇದನ್ನ ಉಪಯೋಗ ಮಾಡ್ಬೋದು. ಇದರಿಂದ ಉಪಯೋಗ ಏನು ಅಂತಂದರೆ, ತಲೆ ಕೂದಲು ಉದುರೋದು ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ. ಹೇರ್ ರೀಗ್ರೋತಿಗೆ ಕೂಡ ಹೆಲ್ಪ್ ಆಗುತ್ತೆ. ಅಂದರೆ ತಲೆ ಕೂದಲು ಮತ್ತೆ ಹುಟ್ಟಲಿಕ್ಕೆ, ಇರುವಂಥ ಕೂದಲು ಬೇಗ ಬೆಳೆಯೋದಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ. ತಲೆ ಕೂದಲು ದಪ್ಪ ಬರಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ, ಕಪ್ಪಾಗಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ, ಡ್ಯಾಂಡ್ರಫ್ ಅನ್ನು ಕಮ್ಮಿ ಮಾಡುತ್ತೆ. ಒಂದು ಹೇರ್ ಆಯಿಲ್ ಅಂದ್ರೆ ಇಷ್ಟೆಲ್ಲ ಬೆನಿಫಿಟ್ ಇದ್ರೆ ನೀವು ಯಾಕೆ ಒಂದ್ಸರಿ ಟ್ರೈ ಮಾಡಬಾರ್ದು? 1 ಅಥವಾ 2 ವಾಶಲ್ಲಿ ನಿಮಗೆ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ. ನನಗೆ ರೆಗ್ಯುಲರ್ ಆಗಿ ಹಾಕ್ಲಿಕ್ಕೆ ಆಗಲ್ಲ, ತಿಂಗಳಿಗೆ 1 2 ಅಥವಾ 3 ಸರಿ ನಾನು ಇದನ್ನ ಉಪಯೋಗ ಮಾಡ್ತೀನಿ. ಬಟ್ ವಾರದಲ್ಲಿ 1 2 ಸರಿ ನೀವು ಉಪಯೋಗ ಮಾಡಿದರೆ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ. ನನಗಂತೂ ಅತ್ಯುತ್ತಮವಾಗಿರುವಂಥ ಬೆನಿಫಿಟ್ ಸಿಕ್ಕಿದೆ. ವಿಡಿಯೋನ ಪೂರ್ತಿ ನೋಡಿ, ನಾನು ಹೇಳಿದ ಮೆಥಡಲ್ಲಿ ಕರೆಕ್ಟಾಗಿ ಟ್ರೈ ಮಾಡಿ, ಖಂಡಿತವಾಗ್ಲೂ ಉತ್ತಮವಾಗಿರುವಂಥ ರಿಸಲ್ಟ್ ನಿಮ್ಗೆ ಸಿಗುತ್ತೆ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಿಲ್ಲ, ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಈ ಸೂಪರ್ ಆಗಿರುವಂಥ ಹೇರ್ ಆಯಿಲನ್ನು ಮಾಡೋದಕ್ಕೆ 2 ಈರುಳ್ಳಿ ಬೇಕಾಗುತ್ತೆ. ಈರುಳ್ಳಿನ ಸಿಪ್ಪೆ ತೆಗೆದ್ಬಿಟ್ಟು ಒಂದ್ಸರಿ ಕ್ಲೀನಾಗಿ ತೊಳೆದ್ಕೊಂಡು ಒರೆಸ್ಕೊಂಡು ಈ ಥರ ಕಟ್ ಮಾಡ್ಕೊಳ್ಳಿ. ಯಾಕೆ ನೀವು ತೊಳೆದ್ಕೊಂಡು ಒರೆಸ್ಕೋಬೇಕು ಅಂತಂದರೆ, ಕೆಲವೊಂದು ಸರಿ ಈರುಳ್ಳಿಯ ಸಿಪ್ಪೆಯಲ್ಲಿ ಫಂಗಸ್ ಇರುತ್ತೆ. ಸೊ ಅದರಿಂದ ಅದನ್ನ ನಾವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿಯನ್ನು ಮಿಕ್ಸಿಗೆ ಹಾಕೋಬೇಕು ಈ ಥರ. ಅದಾದ ನಂತರ ಅದಕ್ಕೆ 2 ಚಮಚದಷ್ಟು ಕೊಕೊನಟ್ ಆಯಿಲ್, ಇದು ಪ್ಯೂರ್ ಕೊಕೊನಟ್ ಆಯಿಲನ್ನು ಉಪಯೋಗ ಮಾಡ್ತಾ ಇದ್ದೇನೆ. 2 ಚಮಚದಷ್ಟು ಕೊಕೊನಟ್ ಆಯಿಲನ್ನು ಹಾಕೊಳ್ಳಿ. ಕೊಕೊನಟ್ ಆಯಿಲನ್ನು ಹಾಕ್ಕೊಂಡು ನಾವಿದನ್ನ ಏನು ಅಂತಂದರೆ ರುಬ್ಕೋಬೇಕಾಗುತ್ತೆ. 1 ಅಥವಾ 2 ಚಮಚ ಸಾಕು. ನಾನು 2 ಚಮಚದಷ್ಟು ಕೊಕೊನಟ್ ಆಯಿಲನ್ನು ಹಾಕ್ಕೊಂಡಿದ್ದೇನೆ. ಇವಾಗ ಇದನ್ನ ಕ್ಲೀನಾಗಿ ನಾವು ರುಬ್ಕೊಂಡು ಪೇಸ್ಟ್ ಥರ ಮಾಡ್ಕೋಬೇಕು. ರುಬ್ಕೊಳ್ಳುವಾಗ ಯಾವುದೇ ಕಾರಣಕ್ಕೆ ನೀರು ಹಾಕ್ಕೊಳ್ಳಿಕ್ಕಿಲ್ಲ. ಮತ್ತೆ ಹೇಳ್ತಾ ಇದ್ದೇನೆ, ಕೊಕೊನಟ್ ಆಯಿಲಲ್ಲಿ ರುಬ್ಕೋಬೇಕು. ನೋಡಿ, ಈ ಥರ ಪೇಸ್ಟನ್ನು ನಾವು ರೆಡಿ ಮಾಡ್ಕೋಬೇಕು. ಇವಾಗ ನಾವಿದಕ್ಕೆ ಒಂದು ಅರ್ಧ ಬೌಲಷ್ಟು ಕೊಕೊನಟ್ ಆಯಿಲನ್ನು ಉಪಯೋಗ ಮಾಡಬೇಕಾಗುತ್ತೆ. ನೋಡಿ, ಇದು ಪ್ಯೂರ್ ಆಗಿರುವಂಥ ಕೊಕೊನಟ್ ಆಯಿಲ್. ನಿಮಗೆ ಪ್ಯೂರ್ ಆಗಿರುವಂಥ ಕೊಕೊನಟ್ ಆಯಿಲ್ ನೋಡಿದ್ರೇ ಗೊತ್ತಾಗುತ್ತೆ, ಯಾಕಂತಂದ್ರೆ ಅದು ದಪ್ಪ ಇರುತ್ತೆ. ಈ ಚಳಿ ಟೈಮಲ್ಲಂತೂ ಒಳ್ಳೆ ಬೆಣ್ಣೆ ಥರ ಇರುತ್ತೆ. ನೋಡಿ, ಈ ಥರ ಇರುತ್ತೆ. ನಾನು ಆ್ಯಕ್ಚುಲ್ ಆಗಿ ಈ ತೆಂಗಿನ್ ಅಂತ ಒಂದು ಕಂಪ್ನಿ ಇದೆ, ಅವರದು ಪ್ಯೂರ್ ವರ್ಜಿನ್ ಕೊಕೊನಟ್ ಆಯಿಲನ್ನು ಉಪಯೋಗ ಮಾಡ್ತಾ ಇದ್ದೇನೆ. ನೀವು ಗಾಣದ ಎಣ್ಣೆ, ತೆಂಗಿನ ಎಣ್ಣೆ ಇದ್ರೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು. ಇಲ್ಲದಿದ್ದರೆ ಮಾರ್ಕೆಟಲ್ಲಿ ಪ್ಯೂರ್ ಆಗಿರುವಂಥ ಕೊಕೊನಟ್ ಆಯಿಲ್ ನಿಮಗೆ ಬೇಕಾದಷ್ಟು ಸಿಗುತ್ತೆ. ನಾನು ಬೇಕಾದರೆ ಅದರ ಲಿಂಕ್ ಬೇಕಾದರೂ ಹಾಕಿರ್ತೇನೆ. ನಿಮಗೆ ಪ್ಯೂರ್ ಹೇಗೆ ಅಂತ ಚೆಕ್ ಮಾಡೋದು ಹೇಗೆ ಅಂತಂದರೆ, ಒಂದು ಅದರ ಸ್ಮೆಲ್ ನಿಮಗೆ ತುಂಬ ಕ್ಲೀನಾಗಿ ತೆಂಗಿನ ಎಣ್ಣೆಯ ಸ್ಮೆಲ್ ಗೊತ್ತಾಗುತ್ತೆ. ಇನ್ನೊಂದು, ಈ ಥರ ದಪ್ಪ ಇರಬೇಕದು. ಚಳಿ ಟೈಮಲ್ಲಿ ನೀವು ಹಾಗೆ ಇಟ್ಟರೆ ಬೆಣ್ಣೆ ಥರ ಇರಬೇಕು. ಅದಿಲ್ಲ ಕ್ಲಿಯರ್ ಆಗಿದೆ ಅಂತಂದರೆ ಅದು ಪ್ಯೂರ್ ಆಗಿರಲ್ಲ. ನೋಡಿ, ನಿಮಗೆ ಈ ಕಂಪ್ನಿಯವ್ರದ್ದು ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಅದರ ನಂಬರ್ ಇದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಇಲ್ಲದಿದ್ದರೆ ನಿಮಗೆ ಬೇರೆ ಯಾವುದಾದ್ರೂ ತಗೋಬೋದು. ನಾನು ಅದು ಲಿಂಕ್ ಕೂಡ ಹಾಕಿರ್ತೇನೆ. ಇವಾಗ ಸ್ಟವ್ ಮೇಲೆ ಒಂದು ಬಾಣಲೆನ ಇಟ್ಕೊಳ್ಳಿ. ಕಬ್ಬಿಣದ ಬಾಣಲಿದ್ರೆ ತುಂಬ ಒಳ್ಳೆಯದು, ಇಲ್ಲದಿದ್ದರೆ ಸ್ಟೀಲ್ ಬಾಣಲೆ ಕೂಡ ಆಗುತ್ತೆ. ಅದಕ್ಕೆ ಈ ಗ್ರೈಂಡ್ ಮಾಡಿರುವಂಥ ಪೇಸ್ಟನ್ನು ಹಾಕ್ಕೊಳ್ಳಿ, ಈರುಳ್ಳಿದು. ಅದಾದ ನಂತರ ನಾನು ಅರ್ಧ ಕಪ್ ಕೊಕೊನಟ್ ಆಯಿಲ್ ಹೇಳಿದ್ನಲ್ವ, ಅದನ್ನ ಹಾಕ್ಕೊಳ್ಳಿ. ಉರಿ ಕಮ್ಮಿ, ಮೀಡಿಯಮ್ಗಿಂತ ಕೂಡ ತುಂಬ ಕಮ್ಮಿ. ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್. ಯಾಕಂತಂದರೆ ಉರಿ ಜಾಸ್ತಿ ಇಟ್ಟು ನೀವು ಎಣ್ಣೆನ ಬಿಸಿ ಮಾಡಲಿಕ್ಕೆ ಹೋದರೆ ಕಂಪ್ಲೀಟಾಗಿ ನಿಮಗೆ ರಿಸಲ್ಟ್ ರಿವರ್ಸ್ ಬರ್ಬೋದು. ಯಾಕಂತಂದರೆ ಅದರ ಸತ್ವ ಎಲ್ಲ ಬೇಗ ಹೊರಟೋಗುತ್ತೆ. ಆದ್ದರಿಂದ ಉರಿ ಕಮ್ಮಿ ಇಟ್ಕೊಂಡೇ ನಾವು ಇದನ್ನ ಕುದಿಸ್ಕೋಬೇಕಾಗುತ್ತೆ. ಮಗುಚ್ತಾ ಅಂದರೆ ಕೈ ಆಡಿಸ್ತಾ ಇರಬೇಕಾಗುತ್ತೆ. ನಿಮ್ಗೊಂದು 10 ರಿಂದ 15 ನಿಮಿಷ ತಗೋಬೋದು ಇದನ್ನ ಬಿಸಿ ಮಾಡಲಿಕ್ಕೆ. ಇದು ಈ ಈರುಳ್ಳಿನ ನಾವು ಪೇಸ್ಟ್ ಮಾಡಿಬಿಟ್ಟು ಏನು ಹಾಕಿದ್ದೀವಿ ಅದು ಕಂಪ್ಲೀಟಾಗಿ ಒಂದು ಬ್ರೌನ್ ಕಲರ್ ಬರಬೇಕು, ಕಂದು ಬಣ್ಣಕ್ಕೆ ಬರಬೇಕಂದ್ರೆ ಅದು ಗರಿ ಆಗಬೇಕು. ಇಲ್ಲದಿದ್ದರೆ ಅದರ ಪಸೆ ಇರಬಾರ್ದು. ಈ ಥರ ಆದ ನಂತರ ನೀವು ಸ್ಟವನ್ನು ಬಂದ್ ಮಾಡಿಬಿಟ್ಟು ಇದನ್ನ ತಣ್ಣಗಾಗಲಿಕ್ಕೆ ಬಿಡ್ಬೋದು. ಮತ್ತೆ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೆ ಉರಿಯನ್ನು ಹೈ ಫ್ಲೇಮ್ ಇಟ್ಟು ಜಾಸ್ತಿ ಉರಿ ಇಟ್ಕೊಂಡು ಎಣ್ಣೆ ಬಿಸಿ ಮಾಡಬಾರ್ದು. ತೆಂಗಿನ ಎಣ್ಣೆ ಅಥವಾ ತಲೆಗೆ ಹಾಕುವ ಯಾವುದೇ ಆಯಿಲ್ ಮಾಡೋದಿದ್ರು ಫಸ್ಟ್ ಟಿಪ್ಸ್ ಅಂತಂದರೆ ಅದೇ,
ಕಮ್ಮಿ ಉರಿಯಲ್ಲಿ ಎಣ್ಣೆ ಬಿಸಿ ಮಾಡಬೇಕು. ಆಗ ಅದರದ್ದು ನಮಗೆ ಸತ್ವ ಅಥವಾ ಉಪಯೋಗ ಜಾಸ್ತಿ ಇರುತ್ತೆ, ಅಂದರೆ ನಮಗೆ ಲಾಭ ಜಾಸ್ತಿ ಸಿಗುತ್ತೆ. ಸ್ವಲ್ಪ ತಣ್ಣಗಾದ ನಂತರ ಒಂದು ಕ್ಲೀನಾಗಿರುವಂಥ ಬಟ್ಟೆನ ತಗೊಂಡು ಒಂದು ಬೌಲಿಗೆ ಇದನ್ನ ನಾವು ನೀಟಾಗಿ ಫಿಲ್ಟರ್ ಮಾಡಿ ಸೋಸ್ಕೊಂಡು ಹಾಕಬೇಕಾಗುತ್ತೆ. ಅಂದರೆ ನಿಮಗೆ ಅದರಲ್ಲಿ ಹಿಂಡಿ ಇರುತ್ತಲ್ವ, ಅದರಲ್ಲಿ ಆಯಿಲ್ ಅಂಶ ಇರುತ್ತೆ. ಅದರಿಂದ ಕ್ಲೀನಾಗಿ ನೀವು ಹಿಂಡಿ ಬಿಟ್ಟು ಅದನ್ನ ಕಂಪ್ಲೀಟಾಗಿ ಎಣ್ಣೆ ಅಂಶ ತೆಗೆದುಬಿಡಿ, ಇಲ್ಲದಿದ್ದರೆ ಎಲ್ಲದೂ ಆ ಹಿಂಡಿಯಲ್ಲೇ ಹೊರಟೋಗುತ್ತೆ. ನೋಡಿ, ಹೀಗೆ ಕಂಪ್ಲೀಟಾಗಿ ಹಿಂಡಿಬಿಟ್ಟು ಆ ಎಣ್ಣೆನ ತಗೊಳ್ಳಿ. ಪರ್ಫೆಕ್ಟಾಗಿ ಬಂದಿದೆ, ನಿಮಗೆ ಕಲರ್ ನೋಡಿದರೆ ಗೊತ್ತಾಗುತ್ತೆ. ಕ್ಲೀನಾಗಿರುವಂತಹ ತುಪ್ಪ ಇರುತ್ತಲ್ವ, ಅಂದರೆ ನೀರು ಮಾಡ್ತಿರುವಲ್ಲ ತುಪ್ಪ, ಆ ಕಲರ್ ಹೇಗಿರುತ್ತೆ ಆ ಥರ ಬರಬೇಕಿದು. ನೋಡಿ, ಹೀಗೆ ಪರ್ಫೆಕ್ಟಾಗಿರುವಂಥ ಹೇರ್ ಆಯಿಲ್ ರೆಡಿ ಆಗಿದೆ. ಇದನ್ನ ಒಂದು ಡಬ್ಬದಲ್ಲಿ ಹಾಕಿಬಿಟ್ಟು ಕ್ಲೋಸ್ ಮಾಡಿ ಎಷ್ಟು ತಿಂಗಳು ಬೇಕಾದರೂ ಇಡಬಹುದು. ಹಾಕ್ಕೊಳ್ಳುವಾಗ ನೀವು ಒಂದು ಸ್ವಲ್ಪ ಎಣ್ಣೆನ ತಗೊಂಡು ತಲೆಗೆ ಹಚ್ಚಿಬಿಟ್ಟು ಕ್ಲೀನಾಗಿ ಒಂದು 5ರಿಂದ 10 ನಿಮಿಷ ಮಸಾಜ್ ಮಾಡಿಬಿಟ್ಟು ಅರ್ಧ ಗಂಟೆ ಬಿಟ್ಬಿಟ್ಟು ತಲೆ ಸ್ನಾನ ಮಾಡಬೇಕು. 5ರಿಂದ 10 ನಿಮಿಷ ಮಸಾಜ್ ಮಾಡಿಬಿಟ್ಟು ಅರ್ಧ ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಬೇಕು. ಅಟ್ಲೀಸ್ಟ್ ವಾರಕ್ಕೆ 1-2 ಸರಿಯಾದರೂ ನೀವು ಟ್ರೈ ಮಾಡಿದರೆ ಇದನ್ನ ನಿಮ್ಗೆ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ. ಇದನ್ನು ನಾನು ಸ್ವಲ್ಪ ಟೈಮಿಂದ ಟ್ರೈ ಮಾಡ್ತಾ ಇದ್ದೇನೆ. ನನಗೂ ಕೂಡ ಹೇರ್ ಫಾಲ್ ಸಮಸ್ಯೆ ತುಂಬ ಇತ್ತು. ನನಗೆ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಕ್ಕಿದೆ. ನನ್ನ ಮಗಳಿಗೆ ಕೂಡ ಇದನ್ನ ಅವಾಗವಾಗ ಹಚ್ತಾ ಇರ್ತೇನೆ. ಇಲ್ಲದಿದ್ದರೆ ಅವಳಿಗೆ ಪ್ಯೂರ್ ಆಗಿರುವಂಥ ಕೋಕೋನಟ್ ಆಯಿಲನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಹಚ್ತೇನೆ. ಅವಳ ತಲೆ ಕೂದಲು ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಕೂಡ ಇದನ್ನ ಆರಾಮ್ಸೆ ಹಚ್ಬೋದು. ತಲೆ ಕೂದಲು ಬೆಳೀಲಿಕ್ಕೆ, ದಪ್ಪ ಆಗಲಿಕ್ಕೆ, ಕಪ್ಪಾಗಲಿಕ್ಕೆ ಕೂಡ ಇದು ತುಂಬ ಅಂತಂದರೆ ತುಂಬ ಹೆಲ್ಪ್ ಆಗುತ್ತೆ. ದೊಡ್ಡವರಿಗೆ ಕೂಡ ಅಪ್ಲೈ ಮಾಡ್ಬೋದು. ನೀವೇ ಟ್ರೈ ಮಾಡಿ, 1-2 ವಾಶಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನೀವು ಮಾತ್ರ ನೋಡೋದಲ್ಲ, ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ನಿಮಗೆ ಹೇರ್ ಕೇರ್ ಬಗ್ಗೆ ಇನ್ನಷ್ಟು ಮಾಹಿತಿ ಗೊತ್ತಿದ್ರೆ ಅದನ್ನು ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.